ಸಾಧ್ಯವಾದಷ್ಟು ಮನೆಯಲ್ಲೇ ಇರೋಣ, ಮನೆಯಿಂದ ಹೊರಬಂದರೆ ಸರಿಯಾಗಿ ಮಾಸ್ಕ್ ಧರಿಸಿ ಲಸಿಕೆ ಪಡೆದುಕೊಳ್ಳಿ, ಈ ಮೂಲಕ ಕೊರೋನಾದಿಂದ ದೂರವಿರೋಣ ಎಂದು ಮೂಡಬಿದ್ರೆಯ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ನಾಡಿನ ಜನತೆಗೆ ಸಂದೇಶವನ್ನು ನೀಡಿದ್ದಾರೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಜನಜಾಗೃತಿ ಮೂಡಿಸಲು ಮುಂದಾಗಿರುವ ಸ್ವಾಮೀಜಿ ಇಡೀ ಜಗತ್ತಿನಲ್ಲಿ ಕೊರೋನಾ ವೈರಸ್ ತಾಂಡವವಾಡ್ತಾ ಇದೆ. ಕೊರೋನಾ ಎರಡನೇ ಅಲೆಯನ್ನ ತಡೆದು ಜಯಿಸುವ ಜೊತೆಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಬೇಕಾಗಿದೆ ಎಂದಿದ್ದಾರೆ. ಶುಭಾಶೀರ್ವಾದ. ಜನಜಾಗೃತಿಯ ಮೂಲಕ ಸರ್ವರ ಹಿತಕ್ಕಾಗಿ, ಸರ್ವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲು ನಾವೆಲ್ಲರೂ ಕೂಡ ಸೇರಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ನಮ್ಮ ಸಮಾಜ ಹಾಗೂ ಇಡೀ ಜಗತ್ತಿನಲ್ಲಿ ಹಾಗೂ ನಮ್ಮ ದೇಶದ ನಾನಾ ಪ್ರಾಂತ್ಯಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ನಮ್ಮದೇ ಸಹೋದರ ಸಹೋದರಿಯರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ಹಿರಿಯರಿಗೆ ಎಲ್ಲರಿಗೂ ಕೂಡ ಕೊರೋನಾ ವೈರಸ್ಸಿನ ಭಯದ ಬಗ್ಗೆ, ಮಹಾಮಾರಿಯ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಸಂದರ್ಭ ಒದಗಿ ಬಂದಿದೆ. ನಮಗೆಲ್ಲರಿಗೂ ಈ ವೈರಸ್ನ ಬಗ್ಗೆ ಆತಂಕವು ಹೆಚ್ಚಾಗಿದೆ. ಎರಡನೆಯ ಅಲೆಯ ವೈರಸ್ಸನ್ನು ತಡೆದು ಜಯಿಸುವ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲು ಆತ್ಮವಿಶ್ವಾಸದ ಜೊತೆಗೆ ಸರ್ಕಾರದ ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥ ಅವಶ್ಯಕತೆ ಇದೆ. ಮಹಾಮಾರಿಯನ್ನು ಹಿಮ್ಮೆಟ್ಟಿಸಲು ಜನರೆಲ್ಲರೂ ಸೇರಿ ವಿವಿಧ ಮತ ಧರ್ಮಗಳ, ವಿವಿಧ ಭಾಷೆಗಳ, ವಿವಿಧ ಕಟ್ಟುಪಾಡುಗಳ ಜನರು ನಾವೆಲ್ಲರೂ ಭಾರತೀಯರು ಅನ್ನುವ ಭಾವನೆಯಿಂದ ನಮ್ಮ ಹಿರಿಯರ ಒಳಿತಿಗಾಗಿ, ಆರೋಗ್ಯಕ್ಕಾಗಿ ನಾವು ಈ ಕೆಳಗಂಡಂಥ ಕೆಲವು ನಿಯಮಗಳನ್ನಾದರೂ ಪಾಲನೆ ಮಾಡೋಣ. ಸಾಧ್ಯವಾದಷ್ಟು ಮನೆಗಳಲ್ಲಿ ಇದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಒಳಿತು. ಸದಾಕಾಲ ಮಾಸ್ಕ್ ಧರಿಸುವುದು ಕಡ್ಡಾಯ. ಶುದ್ಧ ಶುಭ್ರ ಮುಖಪಟ್ಟಿ, ಮೂಗು ಬಾಯಿ ಮುಚ್ಚುವಂತೆ ಸರಿಯಾಗಿ ಧರಿಸಿಕೊಳ್ಳೋಣ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಅನಿವಾರ್ಯ. ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಕೈಗಳನ್ನು ಸ್ಯಾನಿಟೈಸ್ ಮಾಡಿಕೊಳ್ಳುವ, ಮನೆಯಲ್ಲಿ ವೃದ್ಧರನ್ನು ಹಾಗೂ ಮಕ್ಕಳನ್ನು ಗಮನವಿಟ್ಟು ನೋಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಲಸಿಕೆ ಪಡೆದುಕೊಂಡರೆ ಈ ಮಹಾಮಾರಿಯಿಂದ ಉಂಟಾಗುವ ಸಮಸ್ಯೆಯಿಂದ ನಾವೆಲ್ಲರೂ ಪಾರಾಗಬಹುದು. ಅದಕ್ಕಾಗಿ ಎಲ್ಲ 18 ವರ್ಷ ಮೇಲ್ಪಟ್ಟ ನಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಲಸಿಕೆ ಹಾಕಿಸಿಕೊಳ್ಳಲು, ಹೆಸರನ್ನು ನೋಂದಣಿ ಮಾಡಿಸಿಕೊಳ್ಳಲು ಪ್ರೇರಣೆ ನೀಡುವ, ಆರೋಗ್ಯದಲ್ಲಿ ವ್ಯತ್ಯಾಸವಾದಲ್ಲಿ ಗಾಬರಿಗೊಳ್ಳದೆ ಸೂಕ್ತ ವೈದ್ಯರನ್ನು ಸೂಕ್ತ ಸಮಯದಲ್ಲಿ ಸಲಹೆಯನ್ನು ಪಡೆದು ತಾಳ್ಮೆಯಿಂದ ಅವರು ಹೇಳುವಂಥ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ.